ಎಲ್ರಿಗೂ ನಮಸ್ಕಾರ. ಅಂಬುದಿಯ ಮಡಕೆಯಳು ಹೊಂಬಿಸಿಲ ಕಿಟಿಕಿಯಳು ತುಂಬಿಕೊಳ್ಳುವ ಬಡವನ ಐಶ್ವರ್ಯದಂತೆ ಬಿಂಬದೊಳಗಮಿತ ಸತ್ವವ ಪಿಡಿದಿಡುವ ಭಕ್ತಿ ಇಂಬು ಕಿಂಚಿನ್ ಮತಿಗೆ ಮಂಕುತಿಮ್ಮ ಅಂತ ಕನ್ನಡದ ಭಗವದ್ಗೀತೆ ಎನ್ನುವಂತಹ ಅಭಿಧಾನವನ್ನು ಹೊಂದಿರುವಂತಹ ಮಂಕುತಿಮ್ಮನ ಕಗ್ಗದಲ್ಲಿ ಕವಿ ಡಿ ವಿ ಜಿಯವರು ಹೇಳ್ತಾರೆ, ಕಡಲು ಅಗಾಧವಾಗಿದೆ, ಆದರೆ ಎಲ್ಲ ನೀರನ್ನು ತರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಒಂದು ಬಿಂದಿಗೆ ಅಥವಾ ಗರಿಷ್ಠ ಒಂದು ಕೊಡಪಾನ ನೀರನ್ನು ತರ್ತೇವೆ. ಪ್ರಪಂಚವಿಡೀ ಬೆಳಕಿರ್ತದೆ, ಆದರೆ ಎಲ್ಲ ಬೆಳಕನ್ನು ನಾವು ತರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನೆಯ ಕಿಟಕಿಯನ್ನು ತೆರೆದು ಮನೆಯೊಳಗೆ ಆ ಬೆಳಕನ್ನು ಆವಾಹನೆ ಮಾಡಿಕೊಳ್ತೇವೆ. ಹಾಗೆ ಪಾರಮಾರ್ಥಿಕ ಶಕ್ತಿ ಅನ್ನುವುದು ಅದು ಅದಮ್ಯವಾದಂತಹ ಶಕ್ತಿ, ಸಾರ್ವತ್ರಿಕವಾದಂತಹ ಶಕ್ತಿ ಮತ್ತು ಅಗಾಧವಾದಂತಹ ಶಕ್ತಿ. ಆ ಶಕ್ತಿಯನ್ನು ಬಿಂಬ ಸ್ವರೂಪದಲ್ಲಿ ಆರಾಧನೆ ಮಾಡಿ ನಾವು ಪರಮಾತ್ಮನನ್ನು ಒಲಿಸಿಕೊಳ್ತೇವೆ. ಬಂಧುಗಳೇ, ಅದೇ ರೀತಿ ಒಂದು ಮಾತಿದೆ, ಬಹಿರದ್ಭುತವನು ಮನುಜನಂತರದದ್ಭುತವನು ಅರಿಯಲು ಪೂರ್ವಾನುಭವಿಗಳು ನಿರವಿಸಿರುವ ಹಲವು ಪರಿಯ ಉಪಾಯಗಳಲ್ಲಿ ಭಕ್ತಿ ಮಾರ್ಗ ಕೂಡ ಒಂದು. 9 ವಿಧದ ಭಕ್ತಿ ಮಾರ್ಗಗಳಲ್ಲಿ ಅತ್ಯಂತ ಸರಳ ಮತ್ತು ಅತ್ಯಂತ ಸೂಕ್ತವಾದಂತಹ ಭಕ್ತಿ ಮಾರ್ಗ ಅಂದರೆ ಅದು ಭಜನೆ. ಅಂತಹ ಭಜನೆಯ ಪ್ರಾತ್ಯಕ್ಷಿಕೆಯನ್ನು 11ನೇ ವರ್ಷದ ಗಣೇಶೋತ್ಸವದ ಸಂದರ್ಭದಲ್ಲಿ ಹಮ್ಮಿಕೊಡಬೇಕು. ಆ ಮೂಲಕ ಸುದೃಢ ಸಮಾಜದ ನಿರ್ಮಾಣವನ್ನು ಮಾಡಬೇಕು ಎನ್ನುವಂತಹ ಚಿಂತನೆಯೊಂದಿಗೆ ಸಮಾಜ ಸೇವಾ ಪ್ರತಿಷ್ಠಾನ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡುಕಟ್ಟೆ ಮರಳಿ ಇದರ ಆಶ್ರಯದಲ್ಲಿ ಹಾಗೂ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಇದರ ಪ್ರಾಯೋಜಕತ್ವದಲ್ಲಿ ಮೂಡಿಬಂದಿರುವಂತಹ ಈ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಮುಂದೆ ತಮ್ಮ ಭಜನೆಯ ಕೌಶಲ್ಯವನ್ನು ಪ್ರಸ್ತುತಪಡಿಸುವುದಕ್ಕಾಗಿ ಆಗಮಿಸಿದ್ದಾರೆ ಶ್ರೀ ರಾಮಕೃಷ್ಣ ಭಜನಾ ಮಂದಿರ ಮಲ್ಲೂರು. ಮೊದಲಿಗೆ ಪೂಜ್ಯ ಸ್ವಾಮೀಜಿಗಳಿಂದ ಅನುಗ್ರಹ ಪೂರಿತವಾದಂತಹ ಆ ಭಜನೆಯ ತಾಳವನ್ನು ಸ್ವೀಕರಿಸಿ ಆ ಬಳಿಕ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು ಎನ್ನುವಂತಹ ವಿನಂತಿಯೊಂದಿಗೆ ವೇದಿಕೆಯನ್ನು ಅವರಿಗಾಗಿ ತೆರವು ಮಾಡಿಕೊಡ್ತಿದ್ದೇವೆ. ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಮಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ಪ್ರಭೋ.
ವಕ್ರತುಂಡ ಮಹಾಕಾಯನೇ ಏಕದಂತ ಶೂರ್ಪಕರ್ಣನೇ ಶರಣೋ ವಿನಾಯಕನೇ ಗೌರಿ ಪುತ್ರನೇ ಶರಣೋ ವಿನಾಯಕನೇ ಗೌರಿ ಪುತ್ರನೇ
ನಮ್ಮ ರಂಗನ ಕಲೀಲೇನೆ. ಡಂಗುರವ ಡಂಗುರವ ಡಂಗುರವ
ಬಂದು ಶ್ರೀರಾಮಕೃಷ್ಣ ಭಜನಾ ಮಂದಿರ ಮಲ್ಲೂರು ಇವರ ನೃತ್ಯ ಭಜನಾ ಪ್ರದರ್ಶನ ನಿಮಗೆ ಖುಷಿಯಾದರೆ ಕೈ ಚಾಪಾಳೆ. ಪರಮ ಪೂಜ್ಯ ಮೋಹನ್ ದಾಸ ಸ್ವಾಮೀಜಿಯವರ ಅನುಗ್ರಹದ ನುಡಿಪೂರ್ವಕವಾದಂತಹ ಮಾತುಗಳನ್ನು ಕೇಳುವಂತಹ ಸಮಯ. ಭಜನೆ ತಕ್ಕ ಪ್ರತಿಕ್ರಿಯೆ ನಿಮ್ಮ ರಾಗದಲ್ಲಿ ಇನ್ನೂ ಅಷ್ಟು ಬದಲಾವಣೆಗಳಾಗಬೇಕು. ಆದರೆ ಒಳ್ಳೆ ಪ್ರಯತ್ನ ಮಾಡಿದ್ದೀರಿ, ಸಾಧನೆ ಮಾಡಿದ್ದೀರಿ. ಇನ್ನಷ್ಟು ಭಾಳ ದೂರದಿಂದ ಬಂದು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ. ನಿಮ್ಮಲ್ಲಿ ಇಂಥ ಒಂದು ಪ್ರತಿಭೆಯನ್ನು ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಪರಿಸರದಲ್ಲಿ ಬೆಳೆಸಿಕೊಳ್ಳಿ. ಈ ತಂಡ ಇನ್ನಷ್ಟು ಉತ್ತಮ ಆದರ್ಶಗಳನ್ನು ಪ್ರತಿಬಿಂಬಿಸಲಿಕ್ಕೆ ಆ ಭಗವಂತ ಗಣಪ ಶಕ್ತಿ ಕೊಡಲಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವಿಶೇಷವಾಗಿ ಮಂಗಳ ಕಾರ್ಯಕ್ರಮದ ಮೊದಲನೇ ದಿವಸ ಕೈಗೆ ಮದಿರಂಗಿ ಕಾರ್ಯಕ್ರಮ ಅಂತ ಒಂದು ಇಟ್ಕೊಳ್ತಾರೆ. ಆ ದಿವಸ ಬೇರೆ ಬೇರೆ ಪಾಶ್ಚಾತ್ಯ ನೃತ್ಯಗಳನ್ನು ಮಾಡುವುದಕ್ಕಿಂತ ಇಂಥ ಭಜನಾ ತಂಡದವರನ್ನು ತರಿಸಿ ನೃತ್ಯ ಭಜನಾ ಕಾರ್ಯಕ್ರಮ ಅಲ್ಲಲ್ಲಿ ಆಗಲಿ. ಸಾಂಪ್ರದಾಯಿಕವಾದಂಥ ಮಂಗಳ ಕಾರ್ಯಕ್ರಮದಲ್ಲಿ ಮಂಗಳಮಯವಾದಂಥ ಆನಂದಮಯವಾದಂಥ ದಾಂಪತ್ಯ ಜೀವನಕ್ಕೆ ಮತ್ತು ಮುಂದಿನ ಸಂತಾನಕ್ಕೆ ಭಕ್ತಿ ಪಂಥದವರಿಗೆ ಸಂತಾನ ಪ್ರಾಪ್ತಿಯಾಗಿ ದೇಶಪ್ರೇಮ ರಾಷ್ಟ್ರಪ್ರೇಮ ಪ್ರತಿಬಿಂಬಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಔಚಿತ್ಯಪೂರ್ಣವಾಗಿ ಮಾಧ್ಯಮದಲ್ಲಿ ಅಲ್ಲಲ್ಲಿ ಬಿತ್ತರಿಸುವಂತಾಗಲಿ. ಸಂಧ್ಯಾಕಾಲದಲ್ಲಿ ಹರಿನಾಮ ಸಂಕೀರ್ತನೆ, ಪ್ರಾರ್ಥದ ಕಾಲದಲ್ಲಿ ನಾಮಸ್ಮರಣೆ ಮಾಡತಕ್ಕಂಥ ಸತ್ಪ್ರೇರಣೆ ಕೊಡತಕ್ಕಂಥ ಕಾರ್ಯಕ್ರಮ ಆಗಲಿ ಅಂತ ಆ ಮಹಾಗಣೇಶನಲ್ಲಿ ಪ್ರಾರ್ಥಿಸಿಕೊಂಡು ತಂಡದವರಿಗೆ ಯಶಸ್ಸು ಮತ್ತು ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥಿಸಿ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ರಾಮಕೃಷ್ಣ ಕಾಟ್ಕುಕ್ಕೆ ಮತ್ತು ರಮೇಶ್ ಕಲ್ಮಾಡಿಯವರು ಭಜನೆಯಲ್ಲಿ ವಿಶೇಷವಾದಂಥ ಮಹತ್ವವನ್ನು ಸಂದೇಶವನ್ನು ಸಮಾಜಕ್ಕೆ ಕೊಡುವಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ಧರ್ಮಸ್ಥಳದ ಭಜನಾ ಕಮ್ಮಟದಲ್ಲಿ ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಅವರು ಆ ಭಜನಾ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಳ ಪ್ರತಿಭೆಯನ್ನು, ಪ್ರತಿಭಾವಂತರನ್ನು ಸಮಾಜಕ್ಕೆ ಕೊಡುವಲ್ಲಿ ವಿಶೇಷವಂಥ ಸಂಸ್ಕಾರಯುತವಾದಂಥ ಜೀವನ ಬದ್ಧತೆಯನ್ನು ಕೊಡತಕ್ಕಂಥ ಸಂಸ್ಕಾರವನ್ನು ಕೂಡ ಆ ಮೂಲಕ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಅವರಿಗೂ ಮತ್ತು ಈ ಕ್ಷೇತ್ರದಲ್ಲಿ ಮಾಡತಕ್ಕಂಥ ಕುಲಾಲ ಪ್ರತಿಷ್ಠಾನ ಮತ್ತು ವಿಶೇಷವಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮತ್ತು ಸೇವಾ ಪ್ರತಿಷ್ಠಾನದ ಎಲ್ಲ ಕಾರ್ಯಕ್ರಮಗಳು ಔಚಿತ್ಯಪೂರ್ಣವಾಗಿ ನಡೆಯಲಿ. ಪ್ರಣಾಮಗಳು ಸ್ವಾಮೀಜಿ. ರಾಮಕೃಷ್ಣ ಕಾಟುಕುಕ್ಕೆ ಅವರು. ಇವತ್ತಿನ ಪ್ರದರ್ಶನದ ಕೊನೆಯ ತಂಡ ಶ್ರೀರಾಮಕೃಷ್ಣ ಭಜನಾ ಮಂದಿರ ಮಲ್ಲೂರು. ತುಂಬ ನಿಮ್ಮ ನೃತ್ಯ ಪ್ರದರ್ಶನ ಉತ್ತಮವಾಗಿತ್ತು. ಹಾಡುಗಳನ್ನು ಹೇಳಬೇಕು ಅಂತಾದರೆ ಪ್ರಾರಂಭದಲ್ಲಿ ಶ್ಲೋಕದಲ್ಲಿ ಸ್ವಲ್ಪ ಎಡವಟ್ಟಾಗಿದೆ, ಹಾಡುಗಳು ಶ್ರುತಿಯಿಂದ ಹೊರಗಿತ್ತು. ಅನಂತರದಲ್ಲಿ ಎಲ್ಲ ಹಾಡುಗಳು ನೀವು ಹಾಡಿರುವಂಥದ್ದು, ಹಾಡಿಗೆ ಪೂರಕವಾದಂತಹ ಹೆಜ್ಜೆಗಳು ತುಂಬ ಒಳ್ಳೆಯ ರೀತಿಯಲ್ಲಿತ್ತು. ಆದರೆ ಹಾಡುಗಳಿಗೆ ಪೂರಕವಾಗಿ ಆ ಹೆಜ್ಜೆಗಳು ಬರಲಿಲ್ಲ ಅನ್ನುವಂಥದ್ದು ಕಾಣ್ತಾ ಇತ್ತು. ಆದರೆ ನಿಮ್ಮಲ್ಲಿ ಇರುವಂತಹ ಪ್ರಯತ್ನ ಖಂಡಿತವಾಗಿ ಶ್ಲಾಘನೀಯ. ತುಂಬ ಒಳ್ಳೆಯ ರೀತಿಯಲ್ಲಿ ನೀವು ಪ್ರಯತ್ನಿಸ್ತಾ ಇದ್ದೀರಿ, ಅಭ್ಯಾಸ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ನಮ್ಮ ಅರಿವಿಗೆ ಬರ್ತಾ ಇದೆ. ಒಟ್ಟಾಗಿ ನಿಮ್ಮ ಪ್ರದರ್ಶನ ಪ್ರಾತ್ಯಕ್ಷಿಕೆ ತುಂಬ ಸುಂದರವಾಗಿತ್ತು. ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ನೀಡುವಲ್ಲಿ ಆ ಭಗವಂತ ಅನುಗ್ರಹಿಸಲಿ ಅಂತ ಮಾತ್ರ ಪ್ರಾರ್ಥಿಸ್ತೇವೆ. ವಂದನೆಗಳು. ಇದೀಗ ರಮೇಶ್ ಕಲ್ಮಾಡಿ ಅವರು. ಪ್ರಥಮತವಾಗಿ ಸಮಾಜ ಮಂದಿರ ಸಮಾಜ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡುಕಟ್ಟೆ ಮರೋಳಿ ಇದರ ಆಶ್ರಯದಲ್ಲಿ ಈ ಒಂದು ಕುಣಿತ ಭಜನಾ ಸ್ಪರ್ಧೆ ಅಥವಾ ಪ್ರಾತ್ಯಕ್ಷಿತೆಯ ಒಂದು ವ್ಯವಸ್ಥೆ ಮಾಡಿದಂತಹ ಸಂಬಂಧಪಟ್ಟ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮ ಇನ್ನು ಮುಂದೆಯೂ ಕೂಡ ಬೆಳೆದು ಬರಲಿ ಅಂತ ನಾನು ಮತ್ತೊಮ್ಮೆ ಈ ಸಂಸ್ಥೆಗೆ ನಾನು ಶುಭ ಹಾರೈಕೆ ಮಾಡುವುದರೊಂದಿಗೆ ಕಾರ್ಯಕ್ರಮವನ್ನು ಶ್ಲಾಘಿಸ್ತಾ ಇದ್ದೇನೆ. ಇನ್ನು ಈ ಕೊನೆಯ ತಂಡ ಇದು ಬಹುಶಃ ಸ್ಪರ್ಧೆಗೆ ಬರುವುದು ಪ್ರಥಮವಾಗಿ ಬರ್ತಾ ಇರುವಂಥದ್ದು ಎನ್ನುವಂಥದ್ದು ನಾವು ಮನಗಂಡಿದ್ದೇವೆ. ಇದು ಪ್ರಥಮವಾಗಿ ಬರುವಂತಹ ತಂಡದಾಗಿ ಇದು ನಮಗೆ ಕಾಣ್ತಾ ಇಲ್ಲ. ಒಳ್ಳೆಯ ತಂಡ, ಇನ್ನೂ ಕೂಡ ನಿಮಗೆ ಬೆಳೆದು ಬರಲಿಕ್ಕೆ ಅನೇಕ ವೇದಿಕೆ ಇದೆ, ಪ್ರಯತ್ನ ನಿಮ್ಮಲ್ಲಿ ಇದೆ. ಆದ್ದರಿಂದ ನೀವು ಪ್ರಥಮತವಾಗಿ ವೇದಿಕೆಗೆ ಬಂದಿದ್ದೀರಿ ಎನ್ನುವಂಥದ್ದು ನಮಗೆ ಅನಿಸುವುದೇ ಇಲ್ಲ. ಅನೇಕ ಕಡೆಯಲ್ಲಿ ಪ್ರದರ್ಶನವನ್ನು ಕೊಟ್ಟು ಈ ವೇದಿಕೆಗೆ ಬಂದಿದ್ದೀರಿ ಅಂತ ನಾವು ಭಾವಿಸಿಕೊಂಡಿತ್ತು. ಈಗ ಒಬ್ಬ ಮಹನೀಯರು ಬಂದು ತಮ್ಮ ಒಂದು ಚಟುವಟಿಕೆಯ ಬಗ್ಗೆ ಹೇಳಿದರು. ಅದನ್ನು ಕೇಳಿದಾಗ ನಮಗೆ ಒಂದು ರೀತಿಯ
ಆಶ್ಚರ್ಯವೂ ಆಯಿತು, ಶ್ಲಾಘನೀಯ ಆಯಿತು. ನಿಮ್ಮ ಈ ಚಟುವಟಿಕೆ ಇನ್ನು ಮುಂದೆಯೂ ಕೂಡ ಬೆಳೆಸಿಕೊಳ್ಳಿ ಅಂತ ಪ್ರಥಮತವಾಗಿ ನಿಮ್ಮ ತಂಡಕ್ಕೆ ಶುಭ ಹಾರೈಕೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನು ನೀವು ಕಲೀಲಿಕ್ಕೆ ಅನೇಕ ಇದೆ. ಅದನ್ನು ನೀವು ಮೈಗೂಡಿಸಿಕೊಂಡ್ರೆ ನಿಮ್ಮ ತಂಡ ಒಂದು ಆದರ್ಶ ತಂಡ ಆಗುವುದರಲ್ಲಿ ಎರಡು ಮಾತಿಲ್ಲ. ಉದಾಹರಣೆಗೆ ಪ್ರಾರಂಭದ ಶ್ಲೋಕ ಪರವಾಗಿಲ್ಲ, ಚೆನ್ನಾಗಿತ್ತು. ಹಿಮ್ಮೇಳದಲ್ಲಿ ನಾವು ಹಾಡನ್ನು ಹಾಡುವಾಗ ನಮ್ಮ ಗಮನ ಸ್ವಲ್ಪ ಹಾರ್ಮೋನಿಯ ಶ್ರುತಿಯ ಕಡೆಗೆ ಇರಬೇಕು. ಆ ಹಾರ್ಮೋನಿಯವರ ಶ್ರುತಿಗೆ ಆ ಶ್ಲೋಕ ಬಂದಿದ್ರೆ ಇನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಮೂಡಿ ಬರ್ತಾ ಇತ್ತು. ಆಮೇಲೆ ಪ್ರತಿಯೊಂದು ಹಾಡಿನ ಪ್ರಾರಂಭದ ತುಣುಕಿಗೆ ನೀವು ನಿಂತಲ್ಲಿ ಹಾಡನ್ನು ಮುಂದುವರಿಸೋದಕ್ಕಿಂತ ಆ ಹಾಡಿಗೆ ನೀವೊಂದು ತಾಳ ಹಾಕ್ಕೊಂಡು ಸುತ್ತು ಬರ್ತಾ ಇದ್ದರೆ ನಮಗೆ ನೋಡಲಿಕ್ಕೂ ಚಂದ, ನಿಮಗೂ ಕೂಡ ಸ್ವಲ್ಪ ಅಲ್ಲಿ ಕ್ರಿಯಾ ಚಟುವಟಿಕೆಯನ್ನು ತೋರಿಸಿಕೊಂಡಾಗ್ತದೆ ಅಂತ ಎನ್ನುವಂಥ ಒಂದು ಭಾವನೆ ನನ್ನದು. ಇನ್ನು ಮತ್ತೊಂದು ಮುಖ್ಯವಾಗಿ, ಒಂದು ಹಾಡು ಒಂದು ರಾಗದಲ್ಲಿ ಪ್ರಚಾರದಲ್ಲಿದೆ. ನೆನಪಿಟ್ಟುಕೊಳ್ಳಿ, ಒಂದು ಹಾಡು ಒಂದು ಮೂಲ ರಾಗದಲ್ಲಿ ಪ್ರಚಾರವಾಗಿರುವಾಗ ನಾವು ಒಂದೇ ಆ ಹಾಡಿನ ಮೂಲ ರಾಗದಲ್ಲಿಯೇ ನಾವು ಹಾಡನ್ನು ಮುಂದುವರಿಸಬೇಕು. ಆ ಮೂಲ ಹಾಡಿನ ರಾಗ ಸ್ವಲ್ಪ ನಮ್ಮದು ಅದು ಬಳಕೆ ಮಾಡುವುದು ಅಷ್ಟೊಂದು ಸಮಂಜಸ ಅಲ್ಲ. ಉದಾಹರಣೆಗೆ ನೀವು ಹಾಡಿದಂತಹ ಶರಣು ಬೆನಕನೆ ಹಾಡು, ಅದು ಅರ್ಧ ಮೂಲ ರಾಗದಲ್ಲಿತ್ತು, ಅರ್ಧ ನಿಮ್ಮ ಸ್ವಂತಿಕೆ ಇತ್ತು. ಸ್ವಂತಿಕೆ ಮಾಡಿದ್ದಕ್ಕೆ ಒಳ್ಳೆಯದಾಯಿತು. ನಿಮಗೆ ಸಾಧ್ಯತೆ ಇದ್ದರೆ ಆ ಹಾಡಿನ ಎಲ್ಲ ರಾಗವನ್ನು ಬದಲು ಮಾಡಿ ನಿಮ್ಮ ಸ್ವಂತಿಕೆ ರಾಗದಲ್ಲಿ ಹಾಡಿ, ಏನು ತೊಡಕಾಗುವುದಿಲ್ಲ. ಅರ್ಧ ಆ ಮೂಲ ದಾಟಿಯಲ್ಲಿ, ಅರ್ಧ ನಮ್ಮ ರಾಗದಲ್ಲಿ ಅದನ್ನು ಬಳಕೆ ಮಾಡುವುದು ಅಷ್ಟೊಂದು ಸರಿ ಅಲ್ಲ ಅಂತ ನಾವು ಭಾವಿಸ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಶ್ರುತಿ ರಾಗದ ಕಡೆಗೆ ಗಮನ ಕೊಟ್ಟರೆ ಒಳ್ಳೆಯದು. ಹಾಡಿನ ಆಯ್ಕೆ ಒಳ್ಳೆಯದಿದೆ. ಇನ್ನೊಂದು ನಾನು ಕಂಡುಕೊಂಡದ್ದು, ಬರೀ ಹಿಮ್ಮೇಳಕ್ಕೆ ನೀವು ನರ್ತನ ಮಾಡೋದು ಅಷ್ಟೊಂದು ಅದು ಸರಿ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೂ ಕೂಡ ಸ್ವಲ್ಪ ತಿಳಿದವರ ಹತ್ರದ ಆ ಬಗ್ಗೆ ವಿಮರ್ಶೆ ಮಾಡಿಕೊಳ್ಳಿ. ನಮ್ಮ ಉಡುಪಿಯಲ್ಲಿ ಕೆಲವು ಕಡೆಯಲ್ಲಿ ಭಜನಾ ಮಂಗಳೋತ್ಸವ ಆಗುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲೊಂದು ಹಾಡನ್ನು ಪ್ರಾರಂಭ ಮಾಡುವುದು, ನಂತರ ಹಾಡು ಹಾಡಲಿಕ್ಕಿಲ್ಲ, ಅವರು ಬ್ಯಾಂಡ್ ಸೆಟ್ಟನ್ನು ಮಾಡ್ತಾರೆ. ಡ್ರಮ್ ಸೆಟ್, ಸೈಡ್ ಡ್ರಮ್ ಮತ್ತು ಟ್ರಂಪೆಟ್ ಹಾಕ್ತಾರೆ. ಅದಕ್ಕೆ ನಾವು ಕುಣಿಬೇಕು. ಎಷ್ಟು ಕುಣಿಬೇಕು? ಅವರು ಆ ಹಿಮ್ಮೇಳವನ್ನು ನಿಲ್ಲಿಸುವ ತನಕ ನಾವು ಕುಣಿಬೇಕು. ಅಲ್ಲಿ ಹಾಡು ಇಲ್ಲ. ಅದು ಒಂದು ಥರದ ಮನೋರಂಜನೆಯಾಗಿ ಬಳಕೆ ಆಗ್ತದೆ ಅಂತ ನನ್ನ ಭಾವನೆ. ಆದ್ದರಿಂದ ನೀವು ಬರೀ ಹಿಮ್ಮೇಳಕ್ಕೆ ಕುಣಿಯದೆ ಅಲ್ಲಿ ಹಾಡನ್ನು ಬಳಕೆ ಮಾಡಿದರೆ ಒಳ್ಳೆಯದಂತ ನಾನು ಭಾವಿಸ್ಕೊಳ್ತೇನೆ. ಇನ್ನು ತಂಡಕ್ಕೆ ಒಳ್ಳೆಯ ಒಂದು ಭವಿಷ್ಯ ಇದೆ ಅಂತ ನಾನು ಮೊದಲೇ ನೋಟ್ ಮಾಡಿಕೊಂಡಿದ್ದೇನೆ. ಆದರೆ ಆ ಮಹನೀಯರೊಬ್ಬರು ಬಂದು ಹೇಳಿದಾಗ ನಿಮ್ಮ ತಂಡ ಅದು ಹೊಸತು, ಒಮ್ಮೆ ಪ್ರಾರಂಭವಾಗಿ ವೇದಿಕೆಗೆ ಬಂದಿದ್ದೀರ ಅಂತ ಹೇಳಿದ್ರೆ ನಿಜವಾಗಿಯೂ ಒಪ್ಪತಕ್ಕದ್ದು. ನಿಮ್ಮ ತಂಡ ಮುಂದೆ ಒಳ್ಳೆ ರೀತಿಯಲ್ಲಿ ಬೆಳೆದು ಬರಲಿ. ಸಂಬಂಧಪಟ್ಟವರ ಹತ್ರ ಸ್ವಲ್ಪ ಮಾರ್ಗದರ್ಶನವನ್ನು ತಗೊಳ್ಳಿ. ನಿಮ್ಮ ಉಡುಗೆ ತೊಡುಗೆ ಬಹಳ ಚೆನ್ನಾಗಿದೆ. ನಿಮಗೆ ಆ ದೇವರು ಒಳ್ಳೆಯದು ಮಾಡಲಿ ಅಂತ ಹಾರೈಕೆ ಮಾಡ್ತಾ ಇದ್ದೇವೆ. ನಿಮ್ಮ ತಂಡ ಮುಂದೆ ಒಳ್ಳೆ ರೀತಿಯಲ್ಲಿ ಬೆಳೆದು ಬರಲಿ. ವಂದನೆಗಳು. ಸೊಗಸಾದಂತಹ ನೃತ್ಯ ಭಜನೆಯ ಪ್ರದರ್ಶನವನ್ನು ಪ್ರಸ್ತುತಪಡಿಸಿರುವಂತಹ ಶ್ರೀ ರಾಮಕೃಷ್ಣ ಭಜನಾ ಮಂದಿರ ಮಲ್ಲೂರು ಇವರಿಗೆ ಅನಂತ ಕೃತಜ್ಞತೆಗಳು. ಅದೇ ರೀತಿ ಪೂಜ್ಯ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಸಹಸ್ರ ನಮನಗಳನ್ನು ಸಲ್ಲಿಸುತ್ತಾ, ತೀರ್ಪುಗಾರರಿಗೆ ವಂದಿಸುತ್ತಾ, ಕಲಾ ತಂಡಗಳಿಗೆ, ಕಲಾ ಪ್ರೇಮಿಗಳಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮದ ಆಯೋಜಕರಿಗೆ, ಪ್ರಾಯೋಜಕರಿಗೆ ವಂದಿಸುತ್ತಾ ಇವತ್ತಿನ ಈ ಸಂಚಿಕೆಯಿಂದ ವಿರಮಿಸುತ್ತಿದ್ದೇವೆ. ಬಂಧುಗಳೇ, ವಿರಮಿಸುವುದಕ್ಕಿಂತ ಮೊದಲು ವಾಸ್ತವವಾಗಿ ಇಲ್ಲಿ ನೃತ್ಯ ಭಜನಾ ಸ್ಪರ್ಧೆ ಎನ್ನುವಂತಹ ಒಂದು ನಾಮಾಂಕಿತವನ್ನು ಕೊಟ್ಟರು ಕೂಡ ವಾಸ್ತವವಾಗಿ ಇಲ್ಲಿ ಸ್ಪರ್ಧೆ ಅಲ್ಲ, ಅದು ಭಜನೆಯ ಪ್ರಸ್ತುತಿ ಮಾತ್ರ, ಭಜನೆಯ ಗಾನ ವೈಭವದ ಮೇಲಾಟ ಮಾತ್ರ. ಹಾಗಾಗಿ ಇದಕ್ಕೆ ಒಂದು ಸ್ಪರ್ಧೆಯ ಚೌಕಟ್ಟನ್ನು ನೀಡಿದ್ದೇವೆ, ಸ್ವರೂಪವನ್ನು ಕೊಟ್ಟಿದ್ದೇವೆ. ಒಂದು ಪ್ರಾಜ್ಞರ ನುಡಿ ಇದೆ, ಎಡವಿ ಬಿದ್ದರೆ ಅವಮಾನವಲ್ಲ, ಆದರೆ ಬಿದ್ದವನು ಮೇಲೆ ಏಳದಿದ್ದರೆ ಅಥವಾ ಏಳುವ ಪ್ರಯತ್ನವನ್ನೇ ಮಾಡದಿದ್ದರೆ ಅದು ನಿಜಕ್ಕೂ ಅವಮಾನ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನು ಪಡೆಯದೇ ಇರುವಂತಹ ಭಜನಾ ತಂಡಗಳು ಖಂಡಿತವಾಗಿಯೂ ಬೇಸರಿಸಬೇಕಾಗಿಲ್ಲ. ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದಿರಿ. ನಿಮ್ಮ ಪ್ರದರ್ಶನ ಖಂಡಿತವಾಗಿಯೂ ಪರಮಾತ್ಮನಿಗೆ ಮುಟ್ಟಿದೆ ಅಂತ ತಿಳಿಯುತ್ತಾ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಬಹುಮಾನ ನಿಮ್ಮ ಮುಡಿಗೆ ಏರ್ತದೆ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯಿಂದ ವಿರಮಿಸ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ.